ನಮಸ್ಕಾರ ವೀಕ್ಷಕರೇ, ನಡೆಲ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ವೀಕ್ಷಕರೇ, ನಮ್ಮ ಅಡುಗೆ ಮನೆಯಲ್ಲಿ ಹೊಸ ಹೊಸ ಖಾದ್ಯಗಳು, ಹೊಸ ಹೊಸ ಅತಿಥಿಗಳು ರುಚಿಯಾದ ಅಡುಗೆಗಳನ್ನು ಮಾಡಿಕೊಡ್ತಾರೆ. ನೋಡೋಣ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಸುಜಾತಾ ಅವರು ಯಾವ ರೀತಿ ರುಚಿಕರವಾದ ಖಾದ್ಯವನ್ನು ಮಾಡಿಕೊಡ್ತಾರಂತ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಹುಷಾರಿದ್ದೀರಾ? ಓಕೆ, ಯಾವುದು ಎರಡು ರೆಸಿಪಿ ಜೊತೆ ಬಂದಿದ್ದೀರಿ ಇವತ್ತು? ನಾನು ಒಂದು ಮ್ಯಾಂಗೋ ಪಿರಿನಿ ಸ್ವೀಟ್. ಓಕೆ. ಇನ್ನೊಂದು ನುಗ್ಗೆ ಸೊಪ್ಪಿದ್ದು ದೋಸೆ ಊಟಕ್ಕೆಲ್ಲ ತಿನ್ನಲಿಕ್ಕೆ. ಓಕೆ. ಇನ್ನೊಂದು ಮ್ಯಾಂಗೋ ಏನು ಹೇಳಿ? ಪಿರ್ನಿ. ಸ್ವಲ್ಪ ಸ್ಪೆಷಲ್ ಆಗಿದೆ ಹೆಸರು ಇದ್ರದ್ದು. ಓಕೆ, ಹಾಗಾದ್ರೆ ಅಡುಗೆ ಮನೆಗೆ ಹೋಗುವ, ಬನ್ನಿ ಮೇಡಮ್. ಓಕೆ ಮೇಡಮ್, ಈಗ ಸ್ವೀಟ್ ಮಾಡ್ತಿದ್ದೀರಾ, ದೋಸೆ ಮಾಡ್ತಿದ್ದೀರಾ? ಸ್ವೀಟಾ ಫಸ್ಟ್? ಓಕೆ, ಸಿಹಿಯಿಂದಲೇ ಪ್ರಾರಂಭಿಸುವ ಅಲ್ಲ? ಓಕೆ, ಏನು ಕೊಡಲಿ ಮೊದಲು ನಿಮಗೆ? ಒಂದು ಬಾಣಲಿ ಬೇಕು. ಗ್ಯಾಸ್ ಆನ್ ಮಾಡಬೇಕಾ? ಮೊದಲಿಗೆ ಹಾಲು ಬಿಸಿ ಮಾಡುವ. ಓಕೆ, ಹಾಲನ್ನು ಫಸ್ಟ್ ಬಿಸಿ ಮಾಡ್ಕೊಳ್ಬೇಕು, ಮತ್ತೆ ಇದನ್ನು ರುಬ್ಬಬೇಕು. ಓಕೆ, ಈಗ ಹಾಲು ಬಿಸಿ ಮಾಡ್ತದ್ರೆ ರುಬ್ಕೊಳ್ಳುವ? ಹಾಗಾದ್ರೆ ರುಬ್ಕೊಳ್ಳುವ. ಅದು ಬಿಸಿ ಆಗುವಾಗ ಇದು ರುಬ್ಬಿದರೆ ಆಗ್ತದೆ. ಇದರಲ್ಲಿ ಏನೆಲ್ಲ ತಗೊಂಡಿದ್ದೀರಿ? ಇದು ಬಾಸ್ಮತಿ ಅಕ್ಕಿ, ಮತ್ತೆ ಸ್ವಲ್ಪ ಗೋಡಂಬಿ. ಓಕೆ, ಇಷ್ಟು ಕ್ವಾಂಟಿಟಿ ಅಂತ ಇದೆ? ಸ್ವಲ್ಪ ಸಾಕು, ಅದು ಸ್ವಲ್ಪ ದಪ್ಪ ಬರಲಿಕ್ಕೆ. ಮತ್ತೆ ಬಾಸ್ಮತಿ ಪರಿಮಳ ಬರ್ತದಲ್ಲ, ಅದಕ್ಕೋಸ್ಕರ. ಓಕೆ, ಈಗ ನೀರೇನಾದ್ರೂ ಹಾಕೊಳ್ಬೇಕು ಮೇಡಮ್? ನೀರಲ್ಲಿ ಸ್ವಲ್ಪ ಉಂಟು, ಬೇಕಾದ್ರೆ ಮತ್ತೆ ಹಾಕುವ. ಹಾಕೊಳ್ಳಿ, ಸಾಕೆಷ್ಟು ಮಿಕ್ಸ್ ಮಾಡಿ ಎಲ್ಲ ಒಂದು ರೌಂಡ್ ತೆಗಿ. ಹಾಲು ಕುದಿಯುವಾಗ ಅದಕ್ಕೆ ಹಾಕಬೇಕು. ಓಕೆ, ಇದಂದ್ರೆ ಯಾವ ಥರ ಬರುತ್ತೆ ಮೇಡಮ್? ಐಸ್ ಕ್ರೀಮ್ ಆಗಿರ್ತದೆ. ಫ್ರಿಜ್ಜಲ್ಲಿ ಇದು ಮಾಡಲಿಕ್ಕೆ, ಇದನ್ನು ಫ್ರೀಸ್ ಮಾಡಲಿಕ್ಕೆ. ಓಕೆ, ಅಂದರೆ ಹೆಸರೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂದರೆ ಎಲ್ಲಿದ್ದು ಫುಡ್? ನಮ್ಮದೇ ಐಸ್ ಕ್ರೀಮ್ಸ್ ಎಲ್ಲ ತುಂಬ ಡೆಸರ್ಟ್ಸ್ ಅಂದರೆ ಇಷ್ಟ ಅಲ್ಲ? ಹಾಲಲ್ಲಿ ಇದು ಬೇಯಬೇಕು. ಸೊ ಇದನ್ನು ಹಾಲಲ್ಲೇ ನಾವು ಬೇಯಿಸಿ ಮತ್ತೆ ಇದನ್ನು ಪೇಸ್ಟ್ ಮಾಡಬೇಕು. ಸೊ ಇನ್ನು ಮಾವಿನ ಹಣ್ಣು ಕೂಡ ಗ್ರೈಂಡ್ ಮಾಡಲಿಕ್ಕಿದೆ. ಓಕೆ, ಕುದೀತು. ಓಕೆ, ಗ್ಯಾಸ್ ಮೀಡಿಯಮಲ್ಲಿ ಇಟ್ಕೊಳ್ಳ? ಇರಲಿ, ಇದು ಈಗ ಹೈ ಫ್ಲೇಮಲ್ಲಿ ಇಡಲ? ಓಕೆ, ಇದು ಹಾಕ್ತೇನೆ. ಓಕೆ ಮೇಡಮ್. ಸೊ ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಬರಲಿಕ್ಕೆ ನಾವು ಕ್ಯಾಶು ಮತ್ತು ಇದು ರೈಸನ್ನು ಹಾಕ್ತಾ ಇದ್ದೇವೆ. ಪರಿಮಳ ಟೇಸ್ಟ್ ಸಹ. ಓಕೆ, ಇದು ಬೇಯುವಾಗ ಇದನ್ನು ಸಹ ಪಲ್ಪ್ ಮಾಡುವ. ಇದಕ್ಕೇನೆ ಹಾಕೊಳ್ಳುವ? ಹಾಕಿದ್ರೆ ಏನಾಗುತ್ತೆ. ಸೊ ಇದನ್ನು ಕೂಡ ಸ್ವಲ್ಪ ನೈಸ್ ಮಾಡಬೇಕಾ? ಓಕೆ, ಸಾಕೆಷ್ಟು? ಈಗ ಮಾವಿನಕಾಯಿ ಸೀಸನ್, ಹೌದು. ಏನಾದರೂ ಅದರಲ್ಲಿ ಮಾಡ್ತಾ ಇದ್ರೆ ಸ್ವಲ್ಪ ಟೇಸ್ಟ್ ಸಿಗುತ್ತೆ. ಹಾಗೆ ತಿನ್ನುವ ಬದಲು ಈ ರೀತಿ ಎಲ್ಲ ಮಾಡ್ಕೊಂಡು ತಿಂದರೆ ಸ್ವಲ್ಪ ಒಳ್ಳೆಯದು ಕೂಡ. ಬೇರೆ ಏನೆಲ್ಲ ಮಾಡ್ತೀರಿ ಮ್ಯಾಮ್ ಮಾವಿನ ಹಣ್ಣಲ್ಲಿ? ಮಾವಿನ ಹಣ್ಣಲ್ಲಿ ಪದಾರ್ಥ ಮಾಡ್ತೇವೆ. ಓಕೆ, ಅದು ನಮಗೆ ಮ್ಯಾಂಡೇಟರಿ ಮ್ಯಾಮ್, ಮಂಗಳೂರವರಿಗೆ ಪದಾರ್ಥ ಮಾಡೋದು. ನೆಕ್ಸ್ಟ್ ಈ ಥರ ಏನಾದರೂ ಇನೋವೇಷನ್ ಮಾಡ್ತಾ ಇರ್ತೀರಾ? ಎಲ್ಲ ಜಾಸ್ತಿ ಯೂಸ್ ಮಾಡಲಿಲ್ಲ. ಇದಂದರೆ ನೀವೇ ಅಂದರೆ ಎಲ್ಲಿಂದ ಕಲ್ತದ್ದು? ಹೀಗೆ ಟಿವಿ ಮೊಬೈಲು ಎಲ್ಲ ನೋಡ್ತಾ. ಓಕೆ, ಮನೆಯಲ್ಲಿ ನೆಕ್ಸ್ಟ್ ಟ್ರೈ ಮಾಡಿದ್ರೆ ನೀವು? ಓಕೆ, ಇದು ಅಂದರೆ ಯಾವ ಥರ ಅದಕ್ಕೆ ನಾವು ಇದು ಮಾಡ್ತಾ ಇರಬೇಕು? ಸ್ವಲ್ಪ ದಪ್ಪ ಆದ್ರೆ ಆಯಿತು. ಇದೆಲ್ಲ ಹಾಕುವಾಗ ದಪ್ಪ ಆಗ್ತದೆ. ಅಂದರೆ ಒಂದು ಕುದಿ ಬಂತು, ಆದ್ಮೇಲೆ ಅದನ್ನು ಹಾಕಿದ್ವಿ, ಸ್ವಲ್ಪ ಬೇಯಬೇಕು, ಅಕ್ಕಿ ಬೇಯಬೇಕು. ಓಕೆ ಓಕೆ, ಹಾಂ, ಸಿಮ್ ಮಾಡಬೇಕು. ಇದಕ್ಕೆ ಸೌಟ್ ಹಾಕ್ತಾನೆ ಇರಬೇಕಲ್ಲ, ತಳ ಹಿಡಿತದೆ. ಹೌದು, ಅಂದರೆ ಸ್ವೀಟ್ ಆಲ್ಮೋಸ್ಟ್ ಮಾಡುವಾಗ ನಾವು ಜಾಸ್ತಿಯಾಗಿ ಅದರ ಜೊತೆನೇ ಇರಬೇಕು ಆಗುವವರೆಗೆ. ಸ್ವಲ್ಪ ರೈಸ್ ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಗೊಳ್ತದೆ. ಬೆಂದಿದೆ. ಓಕೆ, ಕಲರ್ ಚೇಂಜ್ ಆಗಿದೆ ಸ್ವಲ್ಪ.
ಈಗ ಶುಗರ್ ಹಾಕುವ. ಈ ಮಾವಿನಕಾಯಲ್ಲಿ ಶುಗರ್ ಇರ್ತದೆ, ಸ್ವಲ್ಪ ಸ್ವೀಟ್ ಇರ್ತದೆ, ಇದಕ್ಕೆ ಸ್ವಲ್ಪ ಹಾಕಿದರೆ ಆಯ್ತು. ಓಕೆ. ಸೊ ಇದಕ್ಕೆ ನೀವು ಮ್ಯಾಂಗೋ ಪಲ್ಪ್ ಯೂಸ್ ಮಾಡಿದ್ರಿ, ಇದರ ಬದಲು ಈಗ ಸೀಸನ್ ಜಾಕ್ ಫ್ರೂಟ್ ಇದು ಕೂಡ ಅದನ್ನು ಕೂಡ ಹಾಕೊಳ್ಬೋದಾ? ಟೇಸ್ಟ್ ಚೇಂಜ್ ಆಗ್ತದೆ. ಸೊ ಮ್ಯಾಂಗೋ ಬದಲು ಅದನ್ನು ಹಾಕಿ ಹಾಗೆ ಪಲ್ಪ್ ತೆಗೆದು ಹಾಕಿದ್ರೆ ಆಯ್ತು. ಸಕ್ಕರೆ ಕರಗಿತ್ತು, ಈಗ ಪಲ್ಪ್ ಹಾಕುವ. ಐಸ್. ಅದೊಂದು ಮ್ಯಾಂಗೋದು ಕಲರ್ ನೋಡುವಾಗಲೇ ಚಂದ. ಆರ್ಟಿಫಿಷಿಯಲ್ ಕಲರ್ ಹಾಕ್ಬೇಕಂತ ಇಲ್ಲ, ಇದರದೇ ಕಲರ್ ಹಾಕ್ತಾರೆ, ಇಲ್ಲದ್ರೆ ಹಾಕ್ತಾರೆ ಕೇಸರಿ ಎಲ್ಲ. ಇದಂತೂ ನ್ಯಾಚುರಲ್ ಕಲರ್, ನ್ಯಾಚುರಲ್ ಸ್ವೀಟ್ನೆಸ್ ಎಲ್ಲ ಅದರಲ್ಲೇ ಇದೆ ಕಂಪ್ಲೀಟ್ ಆಗಿ. ನೀವಂದ್ರೆ ಇದಕ್ಕೆ ಯಾವುದು ಮ್ಯಾಂಗೋ ತಗೊಂಡಿದ್ದೀರಿ? ಓಕೆ. ಸ್ವೀಟ್ ಇದೆ ಜಾಸ್ತಿ ಅಲ್ಲ, ಹುಳಿ ಆದರೆ ಇದು ಹಾಲು ಹೊಡಿತದಲ್ಲ. ಮತ್ತೆ ಮನೇಲಿ ಮಕ್ಕಳೆಲ್ಲ ಇದ್ರೆ ಒಳ್ಳೇದಲ್ಲ ಅವರಿಗೆ ಈ ರೀತಿ ಮಾಡಿ, ಅಂದ್ರೆ ಫ್ರಿಜ್ ಅಲ್ಲಿ ಇಟ್ಟರೆ ಆಯ್ತು, ಮನೆ ಅಂದ್ರೆ ಬೇಕಾಗುವಾಗ ತಿನ್ಕೊಳ್ಬೋದು ಅದನ್ನು. ನ್ಯಾಚುರಲ್ ಐಸ್ ಕ್ರೀಮ್. ಹೌದು, ಸಾಕು. ಸಾಕಾ? ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ, ಸರ್ವಿಂಗ್ ಮಾಡುವ. ಓಕೆ, ಸರ್ವ್ ಮಾಡಿ. ಸರ್ವ್ ಮಾಡ್ತೀನಿ. ಡ್ರೈ ಫ್ರೂಟ್ಸ್ ಪಾಡ್ನೆ. ಓಕೆ. ಓಕೆ, ರೆಡಿ ಆಯಿತು. ಓಕೆ, ಮ್ಯಾಂಗೋ ಪಿರ್ನಿ ರೆಡಿ. ಎಸ್, ಮ್ಯಾಂಗೋ ಪಿರ್ನಿ. ಓಕೆ, ನೋಡಲಿಕ್ಕೆ ತುಂಬ ಡಿಲೀಷಿಯಸ್ ಆಗಿದೆ. ಕಲರ್ ಕೂಡ ನ್ಯಾಚುರಲ್ ಕಲರ್, ಸ್ವೀಟ್ನೆಸ್ ಕೂಡ ಅದರಲ್ಲೇ ಇದೆ. ನೆಕ್ಸ್ಟ್ ಟೇಸ್ಟ್ ಮಾಡಿ. ಇದನ್ನು ಈಗ ಫ್ರೀಸ್ ಮಾಡಬೇಕಲ್ಲ, ಅದಾದಮೇಲೆ ತಿನ್ಲಿಕ್ಕಾಗ್ತದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಡಿಲೀಷಿಯಸ್ ಆದ ಮ್ಯಾಂಗೋ ಫಿರ್ನಿ ರೆಡಿ ಇದೆ. ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಮ್ಯಾಂಗೋ ಫಿರ್ನಿ ತಯಾರಿಸುವ ವಿಧಾನ: ಮೊದಲಿಗೆ ನೆನೆಸಿದ ಬಾಸ್ಮತಿ ಅಕ್ಕಿ ಹಾಗೂ ಗೋಡಂಬಿಯನ್ನು ತರಿತರಿಯಾಗಿ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಹಾಲನ್ನು ಕುದಿಸಿ. ಕುದಿ ಬಂದ ನಂತರ ರುಬ್ಬಿದ ಮಿಶ್ರಣವನ್ನ ಹಾಲಿಗೆ ಸೇರಿಸಿ ಬೇಯಿಸಿ. ಅಕ್ಕಿ ಬೆಂದ ನಂತರ ಸಕ್ಕರೆ ರುಚಿಗೆ ಅನುಸಾರವಾಗಿ ಹಾಕಿ ರುಬ್ಬಿದ ಮಾವಿನ ಹಣ್ಣು ಸೇರಿಸಿ ಚೆನ್ನಾಗಿ ಕಲಸುತ್ತಾ ಬೇಯಿಸಿಕೊಳ್ಳಿ. ಈಗ ರುಚಿಕರವಾದ ಮ್ಯಾಂಗೋ ಫಿರ್ನಿ ಚಿಲ್ ಮಾಡಿ ಸರ್ವ್ ಮಾಡಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.